ಥಾನೆ ಬಂಟ್ಸ್ ಅಸೋಸಿಯೇಷನ್ನ 15ನೇ ವರ್ಷದ ವಾರ್ಷಿಕೋತ್ಸವ ಜನವರಿ 18ರ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಡಾಕ್ಟರ್ ಕಾಶಿನಾಥ್ ಘಾಣೇಕರ್ ನಾಟ್ಯಗೃಹ ಥಾನೆ ಪಶ್ಚಿಮ ಇಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಥಾನೆ ಬಂಟ್ಸ್ನ ಸದಸ್ಯರಿಂದ ಹಾಗೂ ಮಕ್ಕಳಿಂದ ವಿವಿಧ ನೃತ್ಯಾವಲಿ ಹಾಗೂ ವಿವಿಧ ಮನೋರಂಜನಾ ಕಾರ್ಯಕ್ರಮವು ನೋಡುಗರ ಮನ ಸೆಳೆಯಿತು. ಸಂಘದ ಮಹಿಳಾ ವಿಭಾಗದ ಸದಸ್ಯರಿಂದ ಪರಮಾನಂದ ಸಾಲ ನಿರ್ದೇಶನದ ಹಳ್ಳ್ಯಾಕಟ್ಟದ ಬಂಟ ಚಾವಡಿ ಎಂಬ ಕಿರುಪ್ರಹಸನ ನಡೆಯಿತು. ಥಾನೆ ಬಂಟ್ಸ್ ಅಸೋಸಿಯೇಷನ್ಗೆ ಇನಿ 15ನೇ ವರ್ಷ ಎಂಕುಲು ಕಾರ್ಯಕ್ರಮ ಮಲ್ತೊಂದುಲ್ಲ. 15ನೇ ವರ್ಷ ದುಂಬು ಒಂಜಿ ಎಂಕುಲು ಆಜಿ 7 ಜನ ಕೂಡ್ದು ಈ ಕಾರ್ಯಕ್ರಮ ಈ ಸಂಘವನ್ನು ಸ್ಥಾಪನೆ ಮಾಡಿದ ಕಾರಣದಲ್ಲಿ ಬಂದಾಗ 15 ವರ್ಷ ದುಂಬು ಖಾಲಿ ಕುರ್ಲಾ ಬಣ್ಣ ಸಂಘದಗಳು ಮಾತ್ರ ಈ ಕಾರ್ಯಕ್ರಮವನ್ನು ಮಸ್ತ್ ಮಲ್ತೊಂದಿತ್ತೇರು ಅಂಡ್ ಇತ್ತೆದಾತಿಜ್ಜಿ ದುಂಬು ಅಂತ ಮಲ್ತೊಂದಿತ್ತೇರು ಅಂಡದ ಈ ಏರಿಯಾದ ಜನಗಳಿಗೆ ಅಜ್ಜಿ ಪೋರ ಪತ್ತರ ಮಸ್ತ್ ಭಂಗ ಹೊಂದಿತ್ತುಂಡು ಅಂಚಾದುಪ್ಪನಾಗ ಜನಗಳಿಗೆ ಒಂಜಿ ಬೋರ್ಡು ಇನ್ಪಿನ ಒಂಜಿ ಅಭಿಪ್ರಾಯ ಗೆತ್ತೊಂದು ಎಂಕುಲು ಈ ಸಂಘವನ್ನು ಸ್ಥಾಪನೆ ಮಲ್ತ. ಇಂಚಿನ ಒಂಜಿ 15ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭಡು ಎಂಕುಲು ಮುಖ್ಯವಾದ ಏರು ವೇದಿಕೆಗೆ ಬರ್ರೆ ವಂಚಿತ ಆದುಲ್ಲೇರಿ ವಾ ಜೋಕಲಿಗೆ ವೇದಿಕೆಗೆ ಬರ್ಪಿನ ಆಸ್ಪದ ತಿಕ್ಕದಿಜಿ ಅಂಚಿನ ಮಹಿಳಾ ವಿಭಾಗಡು ಯುವ ವಿಭಾಗಡು ಹಿರಿಯರ ನಕಲಿಗೆ ಬೇತೆ ಬೇತೆ ನಮೂನಿದ ಅವಕಾಶಗಳನ್ನು ಕೊರ್ದು ಒಂಜಿ ವೈವಿಧ್ಯಮಯ ಕಾರ್ಯಕ್ರಮ ಆವಡೊಂದು ಎಂಕಲ್ನ ಆಸೆನು ಇನಿ ಎಂಕುಲು ಈ ವೇದಿಕೆದ ಮುಖಾಂತರ ಪಣೊಂದುಲ್ಲ. ಒಂದು ಎಂಕಲ್ನ ಇನಿ 15ನೇ ವರ್ಷದ ವಾರ್ಷಿಕೋತ್ಸವ ನೆಟ್ಟು ತಾನ ಕಾಶಿನಾಥ ಘಾಣಿಕರ್ ಹಾಲ್ಡ್ ಎಂಕಲು ಇನಿ ನೇನು ವಿಜೃಂಭಣೆ ಆಚರಣೆ ಮಲ್ತೊಂದುಲ್ಲ. ಸಂಜೆ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಥಾನೆ ಬಂಟ್ಸ್ನ ಅಧ್ಯಕ್ಷ ವೇಣುಗೋಪಾಲ್ ಎಲ್ ಶೆಟ್ಟಿ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಬಂಟ್ಸ್ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ಉಪೇಂದ್ರ ಆರ್ ಶೆಟ್ಟಿ, ಗೌರವ ಅತಿಥಿಯಾಗಿ ತುಳು ಸಂಘ ಬರೋಡದ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಆಗಮಿಸಿದ್ದರು. ವಿಶೇಷವಾದ ಸುರುಕಾದ ಒಂದು ಪಾತ್ರ ಪನ್ನೊಂದಿಲ್ಲ ಯಾನೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಪಾತ್ರ ಅಂದ ಬಹುಶಃ ಡಾಕ್ಟರ್ ಮೋಹನ್ ಆಳ್ವೇರ್ನ ಮೋಡುಬಿದ್ರದ ಕಾರ್ಯಕ್ರಮ ಮಾಡಿದ ಬೊಕ್ಕ ಎಡ್ಡೆ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಉದಿತ್ತಿನಾಂಡ ಅವು ತಾನೇ ಬಣ್ಸೇರ ಅಂತಂದ್ರೆ ಭಾರಿ ಹೆಮ್ಮೆಡೆ ಪನ್ನೊಂದಿಲ್ಲ. ಐಟ್ಲ ಮಹಿಳಾ ವಿಭಾಗದಲ್ಲಿ ಭಾರಿ ಎಡ್ಡೆ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕೊಡ್ತಾರಂದಿಲ್ಲ ಬಾತಿ ಸಂತೋಷಡು ಯಾನು ಈ ಪಾತ್ರನು ಪನ್ನೊಂದಿಲ್ಲ. ಈ ಸರ್ತಿ 103 ರ್ಯಾಂಕ್ ಬರ್ತದೆ ಹಿಂಗೆ ಪ್ರತಿ ವರ್ಷ ಎಲ್ಲ KPSC ಫಸ್ಟ್ ರ್ಯಾಂಕ್ ಐ ಆಮ್ ಗೆಟಿಂಗ್ ಮೈ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಫಸ್ಟ್ ರ್ಯಾಂಕ್. But unfortunate thing is my relatives are asking, are you going to ನಿಗ್ಲೆಂಚಿನ ಮರೆ ಕ್ವಶನ್ ಪೇಪರ್ ತಿಕ್ಕೊಂಡ ಪ್ರತಿ ವರ್ಷ ನಿನ್ನ ಇನ್ಸ್ಟಿಟ್ಯೂಟಿಗೆ ಫಸ್ಟ್ ರ್ಯಾಂಕ್ ಬರ್ಪೇರತ್ತವ ಅಂತ. ದಿಸ್ ಈಸ್ ದ ಥಿಂಗ್ಸ್. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಥಾನೆಯ ನವೋದಯ ಕನ್ನಡ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾದ ಸುಂದರ್ ವಿ ಶೆಟ್ಟಿ ಹಾಗೂ ಹೋಟೆಲ್ ಉದ್ಯಮಿ ವಿಠಲ್ ಶೆಟ್ಟಿ ಅವರನ್ನ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಹೋಟೆಲ್ ಉದ್ಯಮಿ ದಿವಂಗತ ವಿಠಲ್ ಶೆಟ್ಟಿ ಅವರ ಸ್ಮರಣಾರ್ಥ ಕೋಡು ಭೋಜ್ಯ ದಂಪತಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಸುನಿಲ್ ಜೆ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎನ್ ಶೆಟ್ಟಿ, ಕೋಶಾಧಿಕಾರಿ ಅಶೋಕ್ ಎಂ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಚಂದ್ರಶೇಖರ್ ಎಸ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಜಗದೀಶ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯದರ್ಶಿ ಕುಶಲ್ ಎನ್ ಶೆಟ್ಟಿ, ಯುವ ವಿಭಾಗದ ಕಾರ್ಯದರ್ಶಿ ದೃಶ್ಯ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಸ್ಥಾಪಕ ಸದಸ್ಯರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಂತರ ಸಂಘದ ಸದಸ್ಯರಿಂದ ಬಾಬಾ ಪ್ರಸಾದ್ ಅರಸ ನಿರ್ದೇಶನದ ಕತೆ ಏರ್ ಬರೆಪೇರ್ ಎಂಬ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ದೃಶ್ಯ ಶೆಟ್ಟಿ ಹಾಗೂ ಸ್ವರೂಪ್ ಶೆಟ್ಟಿ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಕಲಾಸಾರಥಿ ಕರ್ನೂರು ಮೋಹನ್ ರೈ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂಟ ಬಾಂಧವರು ಉಪಸ್ಥಿತರಿದ್ದರು.